ಸಾಮಾಜಿಕ ಕಾರ್ಯಕರ್ತ ಯಡಮಗಿ ಉದಯ ಕಾಣಿಕ ಕೊಲೆ ಆರೋಪಿಗಳಿಗೆ ಕೆಲ ಬಿಜೆಪಿ ಮುಖಂಡರು ರಕ್ಷಣೆ ಕೊಡುತ್ತಿದ್ದಾರೆ ಎನ್ನುವ ಆರೋಪಗಳು ಕೇಳಿಬರುತ್ತಿದ್ದು, ಅದು ಯಾರೇ ಆಗಿರಲಿ ಆರೋಪಿಗಳ ರಕ್ಷಣೆಗೆ ನಿಂತರೆ ನಾವು ಸಹಿಸುವುದಿಲ್ಲ. ಮುಂಬರುವ ಅಧಿವೇಶನದಲ್ಲಿ ನಮ್ಮ ಪಕ್ಷದ ಶಾಸಕರು ನ್ಯಾಯಕ್ಕಾಗಿ ಈ ಬಗ್ಗೆ ಧ್ವನಿ ಎತ್ತುತ್ತಾರೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ವಾಗ್ದಾಳಿ ನಡೆಸಿದರು. ಅವರು ದುಷ್ಕರ್ಮಿಗಳಿಂದ ಹತ್ಯೆಯಾದ ಮೃತ ಯಡಮಗಿಯ ಉದಯ ಕಾಣಿಗ ಅವರ ಮನೆಗೆ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಅವರೊಂದಿಗೆ ತೆರಳಿ ಉದಯ್ ಪತ್ನಿ ಹಾಗೂ ಮನೆಯವರಿಗೆ ಸಾಂತ್ವನ ಹೇಳಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಇಂತಹದೊಂದು ದುಷ್ಕೃತ್ಯ ನಡೆಯುತ್ತಿದೆ ಎಂದು ಊಹಿಸಲು ಸಾಧ್ಯವಿಲ್ಲ. ಪ್ರಕರಣ ತನಿಖಾ ಹಂತದಲ್ಲಿದ್ದು ಈಗಾಗಲೇ ಕೆಲವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಇನ್ನೂ ಹಲವರನ್ನ ಬಂಧಿಸಿಲ್ಲ ಎನ್ನುವ ಭಾವನೆಗಳು ಸ್ಥಳೀಯರಲ್ಲಿ ಮನೆ ಮಾಡಿದೆ. ಇದನ್ನ ನಾವು ಇಲಾಖಾ ಮಟ್ಟದಲ್ಲಿ ಒತ್ತಡವನ್ನ ತರುತ್ತೇವೆ. ಸೋಮವಾರ ಜಿಲ್ಲಾ ಕಾಂಗ್ರೆಸ್ ನಿಯೋಗ ಎಸ್ಪಿ ಅವರನ್ನ ಭೇಟಿ ಮಾಡಿ ತನಿಖೆ ಎಲ್ಲಿಯ ತನಕ ಹೋಗಿದೆ ಎಂಬ ವಿಚಾರಗಳನ್ನ ತಿಳಿದುಕೊಳ್ಳುತ್ತೇವೆ. ಕೊಲೆ ಪ್ರಕರಣದಲ್ಲಿ ಇನ್ನು ಕೆಲವರು ಭಾಗಿಯಾಗಿದ್ದಾರೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಇದನ್ನ ಎಸ್ಪಿ ಅವರ ಗಮನಕ್ಕೆ ತರುತ್ತೇವೆ. ನಾವು ಎಸ್ಪಿ, ಡಿವೈಎಸ್ಪಿ ಹಾಗೂ ತನಿಖಾಧಿಕಾರಿಯ ಮೇಲೆ ವಿಶ್ವಾಸವಿಟ್ಟುಕೊಳ್ಳುತ್ತೇವೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಎನ್ನುವುದು ಈಗಾಗಲೇ ಜಗಜ್ಜಾಹೀರಾಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂದು ಅವರು ಆಗ್ರಹಿಸಿದರು. ಗೋಪಾಲ್ ಪೂಜಾರಿ ಅವರು, ಅದೇ ರೀತಿಯಾಗಿ ಜಿಲ್ಲಾ ಕಾಂಗ್ರೆಸ್ನವರು, ನಾವೆಲ್ಲರೂ ಕೂಡ ಅವರಿಗೆ ಮುಖಂಡರುಗಳು ಎಲ್ಲ ಒಟ್ಟಾಗಿ ಸೇರಿ ಎಸ್ಪಿ ಅವರನ್ನು ಭೇಟಿ ಮಾಡ್ತೇವೆ. ಭೇಟಿ ಮಾಡಿ ಈ ತನಿಖೆ ಎಲ್ಲಿವರೆಗೆ ಹೋಗಿದೆ ಅನ್ನೋದನ್ನು ವಿಚಾರ ತಿಳ್ಕೊಂಡು ನಂತರ ನಮಗಿರುವಂಥ ಯಾವ ರೀತಿಯ ಇದಿದೆ ಅದನ್ನು ಕೂಡ ಇವತ್ತು ಎಸ್ ಪಿ ಅವ್ರ ಹತ್ರ ಮನವರಿಕೆ ಮಾಡುವಂಥ ರೀತಿಯಲ್ಲಿ ನಾವು ಎಸ್ ಪಿ ಅವರು ಇರ್ಬೋದು, ಡಿ ಎಸ್ ಪಿ ಅವರು ಇರ್ಬೋದು ಅಥವಾ ತನಿಖಾಧಿಕಾರಿ ಅವರ ಮೇಲೆ ವಿಶ್ವಾಸ ಇಟ್ಕೊಳ್ತೇವೆ. ಅವರ ವಿಶ್ವಾಸ ಇದು ಇವತ್ತು ಜಗಜ್ಜಾಹಿರ ಇದೆ. ಇದೊಂದು ಮರ್ಡರ್ ಅನ್ನುವಂಥ ರೀತಿಯಲ್ಲಿ, ಪೂರ್ವ ತಯಾರಿ ಮರ್ಡರ್ ಅನ್ನುವಂಥ ರೀತಿಯಲ್ಲಿ ಜಗಜ್ಜಾಹಿರವಾಗಿದೆ. ಇದು ಸರಿಯಾದ ರೀತಿಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದು ಇವತ್ತು ಕುಟುಂಬಸ್ಥರಿಗೆ ಪ್ರಥಮವಾಗಿ ಕೊಡುವಂಥ ನ್ಯಾಯ. ಅದನ್ನು ನಾವು ಮಾಡ್ತೇವೆ. ಒಂದು ವೇಳೆ ನಮಗೆ ಎಲ್ಲೇ ರೀತಿಯಲ್ಲಿ ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗ್ತದೆ ಅಥವಾ ಆರೋಪಿಗಳನ್ನು ಇವತ್ತು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥ, ಅವರನ್ನು ತಪ್ಪಿಸುವಂಥ ವ್ಯವಸ್ಥೆ ಆಗುವಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಇವತ್ತು ಪ್ರತಿಭಟನಾ ರೀತಿಯ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತೇವೆ. ಈ ಗ್ರಾಮದಲ್ಲೇ ಬಂದು ಪ್ರತಿಭಟನಾ ಕಾರ್ಯಕ್ರಮ ಮಾಡಿ ಇದು ಒತ್ತಾಯ ಆಗಬೇಕು, ಇದು ತನಿಖೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ನಮಗೆ ಅಂಥ ಸಂಶಯ ಬಂದ ಸಮಯದಲ್ಲಿ ಆ ರೀತಿ ಕೂಡ ಒತ್ತಾಯ ತರುವಂಥ ಕೆಲಸಗಳನ್ನು ಮಾಡ್ತೇವೆ. ಈ ಸಂದರ್ಭ ಮಾಜಿ ಶಾಸಕ ಗೋಪಾಲ್ ಪೂಜಾರಿ, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಅಶೋಕ್ ಕೊಡಬೂರು, ವಣಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು, ಮುಖಂಡರಾದ ರಮೇಶ್ ಗಾಣಿಗ, ಸಂಜೀವ್ ಸಂಪಿಗೇಡಿ, ಯುವ ಮುಖಂಡರಾದ ಶೇಖರ್ ಪೂಜಾರಿ, ಪ್ರಶಾಂತ್ ಪೂಜಾರಿ ಕರ್ಕಿ, ದಿನೇಶ್ ನಾಯಕ್ ಹಳ್ಳಿಹೊಳೆ ಮೊದಲಾದವರು ಹಾಜರಿದ್ದರು.